friends, welcome back to the channel. Both are wearing lavender today. ಇವತ್ತು ಶರುಣ್ನ ಕಸಿನ್ ರೋಸ್ ಸೆರೆಮನಿ, ಅದಕ್ಕೆ ಹೊರಟಿದ್ದೇವೆ. ಅವರಾಗ ಮದುಮಗನ ಮನೆಗೆಲ್ಲ ಹೋಗಿ ಅಲ್ಲಿದ್ದು ಸೆರೆಮನಿ ಕೆಲವು ಆಯಿತು. ನಾನು ಹೋಗಲಿಲ್ಲ, ನನಗೆ ಅಂದರೆ ಡ್ಯೂಟಿ ಇತ್ತು. ಸೊ ಡ್ಯೂಟಿಯಾಗಿ ಮನೆಗೆ ಬಂದು ಫ್ರೆಶನ್ ಅಪ್ ಆಗಿ ಈಗ ಮದುಮಗನಿಗೆ ಬ್ಲೆಸ್ ಮಾಡಲಿಕ್ಕೆ ಉಂಟಲ್ಲ ಮನೆಗೆ, ಅಂದರೆ ರೋಸ್ ಇರುವ ಜಾಗಕ್ಕೆ ಹೊರಡುವ ಮುಂಚೆ ಒಂದು ಪ್ರೇಯರ್ ಎಲ್ಲ ಆಗಿ ಬ್ಲೆಸ್ ಮಾಡಲಿಕ್ಕೆ ಇರ್ತದೆ. ಸೊ ಅದಕ್ಕೆ ನಾವೀಗ ಮದುಮಗನ ಮನೆಗೆ ಹೋಗ್ತಿದ್ದೇವೆ. ಅಲ್ಲಿ ಬ್ಲೆಸ್ಸಿಂಗ್ ಎಲ್ಲ ಆದಮೇಲೆ ಮತ್ತೆ ನಾವು ವೆನ್ಯೂಗೆ ಹೋಗೋದಾಯ್ತಾ. ಸೊ ಔಟ್ಫಿಟ್ ಹೇಗುಂಟಂತ ಮತ್ತೆ ವಿಡಿಯೋ ಮಾಡ್ತೇನೆ. ಈಗ ಶರಣ್ ಕೂಡ ಸ್ವಲ್ಪ ಬ್ಯುಸಿಯಲ್ಲಿದ್ದಾರೆ ಅಲ್ವಾ, ನೀವು ಕೂಡ ಸ್ವಲ್ಪ ಬ್ಯುಸಿಯಲ್ಲಿದ್ದೀರಿ ಅಂತ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡುವ ಅಂತ. ಸೊ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಆಯ್ತಾ, ಫ್ಯಾಮಿಲಿ ವಿಡಿಯೋ. ನಾನು ಹೇಗೆ ಎಂಜಾಯ್ ಮಾಡ್ತೇನೆ, ನೀವು ಕೂಡ ಆ ವಿಡಿಯೋನ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಮತ್ತೆ ಸಿಗುವ. ಮದುಮಗನ ಮನೆಗೆ ರೀಚ್ ಆಗಿ ಪ್ರೇಯರ್ ಎಲ್ಲ ಆಗಿ ಬ್ಲೆಸ್ಸಿಂಗ್ ಎಲ್ಲ ಆಗಿ ನಾವು ರೋಸ್ ನಡಿಲಿಕ್ಕಿದ್ದ ವೆನ್ಯೂಗೆ ಬಂದು ರೀಚ್ ಆದ್ವಿ. ಮನೆಯಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಫ್ಯಾಮಿಲಿ ಫಂಕ್ಷನ್ ಅಂದರೆ ಗೊತ್ತಿರ್ತದಲ್ಲ, ಬ್ಯುಸಿ ಇರ್ತೀವಿ, ಒಂದಲ್ಲ ಒಂದು ಕೆಲಸ ಬಂದೇ ಬರುತ್ತೆ. ಸೊ ನೋಡ್ಬೋದು ಹೇಗಾಗಿದೆ ಡೆಕೋರೇಷನ್ ಅಂತ ನಂಗೆ ತಿಳಿಸಿ. ಎಲ್ಲರೂ ಥೀಮ್ ಕಲರ್ ಹಾಕಿ ರೆಡಿಯಾಗಿ ಆಯಿತಾ. ಈ ಫಂಕ್ಷನ್ ಅಂತೂ ನಾವಂತೂ ಸೂಪರ್ ಡೂಪರ್ ಆಗಿ ಎಂಜಾಯ್ ಮಾಡಿದ್ವಿ. ಬನ್ನಿ ನಮ್ಮ ಮನೆ ರೋಸ್ ಹೇಗಾಯಿತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮದುಮಗನ ಎಂಟ್ರಿ ಆಗಿ ಪ್ರೇಯರ್ ಎಲ್ಲ ಆದಮೇಲೆ ಬ್ರೈಡ್ ಕಡೆಯ ಫ್ಯಾಮಿಲಿ ಬಂದರು, ಅವರಿಗೆ ಕೂಡ ವೆಲ್ಕಮ್ ಮಾಡಿದ್ವಿ. ಅದಾದಮೇಲೆ ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಓಜೆನ್ ಸೆರೆಮನಿ ಅಂತ ಮಾಡ್ತೇವೆ ನಾವು ಮ್ಯಾಂಗ್ಳೂರಿಯನ್ ಕ್ಯಾಥೋಲಿಕ್ಸ್, ಅದನ್ನು ಕೂಡ ಮಾಡಿದ್ವಿ. ನೀವಿಲ್ಲಿ ನೋಡ್ಬೋದು, ಇದರದ್ದು ಸಪ್ರೇಟ್ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಚಾನಲಲ್ಲಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. वैमाने सिल्विल मादी अल्मेडा पुढे सरतासना अमितिका पोरे शेव्या उल्हासने अभिनंदन पटोव्या. अल्मेडा गेल्या असल्या आज कनी मत्या तेल ओवे शेळ अल्मेडा गेल्या असल्या कनी मत्या तेल. ರೋಸ್ ಸೆರೆಮನಿ ಅಂದರೆ ತುಂಬಾ ಟ್ರೆಡಿಷನ್ಸ್ ಇರುತ್ತೆ. ಮದುಮಗ ಅಥವಾ ಮದುಮಗಳಿನ ತಾಯಿ ಆದವರು ತೆಂಗಿನ ತೆಂಗಿನ ಹಾಲು ತೆಗಿಲಿಕ್ಕಿರುತ್ತೆ. ಶುದ್ಧವಾದ ತೆಂಗಿನ ಹಾಲನ್ನು ಮದುಮಗ ಅಥವಾ ಮದುಮಗಳಿಗೆ ನಾವು ಹಚ್ತೇವೆ. ಅದಾದ ಮೇಲೆ ಹಚ್ಚುವಾಗ ಖಾಲಿ ಹಚ್ಚೋದಿಲ್ಲ. ನಮ್ಮ ಕೊಂಕಣಿ ಸಂಪ್ರದಾಯದ ಪ್ರಕಾರ ಓವಿಯೋ ಅಥವಾ ವೇರ್ಸ್ ಅಂತ ಹೇಳ್ತೇವೆ, ಆ ಗಾಯನವನ್ನು ಹಾಡಿಯೇ ಹಚ್ಚೋದು. ಅದೆಲ್ಲದಕ್ಕೂ ಒಂದು ಅರ್ಥ ಇದೆ. ನನಗಂತೂ ಈ ಓವಿಯೋ ವೇರ್ಸ್ ಹಾಡೋದಂದರೆ ತುಂಬಾ ಇಷ್ಟ. ನನ್ನ ಮಮ್ಮಿ ಅಂತೂ ಇದರಲ್ಲಿ ಎಕ್ಸ್ಪರ್ಟ್ ಬೇಡಿ. ಅವರದೊಂದು ಟೀಮ್ ಕೂಡ ಇದೆ. ಎಲ್ಲಿಯಾದರೂ ಓವಿಯೋ ವೇರ್ಸ್ ಹಾಡಲಿಕ್ಕೆ ಕರೆದ್ರೆ ಅವರು ಟೀಮ್ ಜೊತೆ ಹೋಗಿ ಹಾಡಲಿಕ್ಕೂ ಹಾಡ್ತಾರೆ. ಅದಾದ್ಮೇಲೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ರೋಸನ್ನು ಹಚ್ತಾರೆ. ಅದಾಗಿ ಮದುಮಗ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಸ್ವಲ್ಪ ಗೇಮ್ಸ್ ಎಲ್ಲ ಇತ್ತು, ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ನಿಮಗೆ ಆಗಲೇ ಹೇಳಿದೆ, ಫ್ಯಾಮಿಲಿ ಫಂಕ್ಷನ್ಸ್ ಅಂದರೆ ಬ್ಯುಸಿ ಇರ್ತೇವೆ. ಇದೀಗ ನೋಡಿ ಮದುಮಗನ ರೀ ಎಂಟ್ರಿದ್ದು ವಿಡಿಯೋ. ಇದೆಲ್ಲ ಆಗಿ ನಮ್ಮ ಮದುಮಗನಿಗೆ ಒಂದು ಸರ್ಪ್ರೈಸ್ ಇತ್ತು. ಮದುಮಗಳು ಒಂದು ಬುಕ್ಕೆಯನ್ನು ಇಟ್ಕೊಂಡು ಮದುಮಗನನ್ನು ಭೇಟಿಯಾಗಲಿಕ್ಕೆ ಅವನ ರೋಸಿಗೆ ಬಂದಿದ್ಲು.
ಇದೆಲ್ಲಾಗಿ ಇರುವ ಇನ್ನೊಂದು ಸಂಪ್ರದಾಯ ಏನಪ್ಪ ಅಂದರೆ ಮದುಮಗಳ ತಂದೆ ತಾಯಿ ಮತ್ತು ಅವರ ಕುಟುಂಬದವರು ಮದುವೆಗೆ ಮದುಮಗಳು ಹಾಕುವಂಥ ಸಾಡಿ ಏನಿರ್ತದೆ, ನಾವು ಸಡು ಹೇಳ್ತೇವೆ, ಅದನ್ನು ಮತ್ತು ಒಡವೆಯನ್ನು ಮದುಮಗನ ಫ್ಯಾಮಿಲಿಗೆ ಹಸ್ತಾಂತರ ಮಾಡಲಿಕ್ಕಿರ್ತದೆ. ಆ ಸೆರೆಮನಿ ಕೂಡ ಇಲ್ಲಿ ನಡೆಯಿತು. ಅದಾಗಿ ಟೀಮ್ ಬ್ರೈಡ್ ಕಡೆಯಿಂದ ಒಂದು ಸೂಪರ್ ಆಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಅಲ್ಲ, ಟೀಮ್ ಬ್ರೈಡ್ ಕಡೆಯವರು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದರೆ ಇದು ಮದುಮಗನ ಕಡೆಯವರು ಬಿಡ್ತಾರೆ ಹೇಳಿ, ಮದುಮಗ ಮತ್ತು ಎಲ್ಲ ಕಸಿನ್ ಸೇರಿ ಒಂದು ಸೂಪರ್ ಡೂಪರ್ ಆಗಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ಫಂಕ್ಷನ್ ಎಲ್ಲ ಆದಮೇಲೆ ಇದೀಗ ಊಟದ ಸಮಯ. ಫಸ್ಟ್ ಮದುಮಗಳ ಕಡೆಯ ಫ್ಯಾಮಿಲಿಯವರು ಯಾರೆಲ್ಲ ಬಂದಿರ್ತಾರೆ ನೋಡಿ, ಅವರನ್ನು ಕರ್ಕೊಂಡು ಊಟಕ್ಕೆ ಹೋಗೋದು. ಅದಾದ್ಮೇಲೆ ನೆಂಟರೆಲ್ಲ ಊಟ ಮಾಡ್ಲಿಕ್ಕೆ ಹೋಗ್ತೀವಿ. ಬಾರ್ ಕೌಂಟರ್ ಓಪನ್ ಇದೆ, ಕೈ ತೊಳೆಯುವ ವ್ಯವಸ್ಥೆ, ತಾವು ಉಪಯೋಗಿಸಿದ ಪ್ಲೇಟ್ಸ್ ನೀಡುವ ಎಲ್ಲಾ ವ್ಯವಸ್ಥೆಗಳು ರೈಟ್ ಸೈಡ್ ನಲ್ಲೇ ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲರೂ ಊಟವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿಕೊಳ್ಳಿ. Tashens, zase तुम्ही आईचे कार्य हांगासर येऊन सोपयल्लें आसा. Tashens ಇವತ್ತಿನ ಫಂಕ್ಷನ್ನ DJ ಮ್ಯಾಂಗ್ಳೂರ್ದು ಫೇಮಸ್ ಅಂಡ್ ನಂಬರ್ 1 DJ ಅನಿಲ್ ಕುಲಶೇಖರ್ ಅವರಿದ್ದಾರೆ ನಮ್ಮ ಜೊತೆ. ನಮಸ್ಕಾರ. ಥ್ಯಾಂಕ್ಸ್ ಆಯ್ತಾ, ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬಾ ಖುಷಿ ಆಯ್ತು. ಇನ್ನು ಕೂಡ ಸಿಗುವ ಮುಂದೆ ಫಂಕ್ಷನ್ಸಿಗೆ ಸಿಗುವ. ನಿಮ್ಗೆ ಎಲ್ಲ ಶುಭವಾಗಲಿ. ಧನ್ಯವಾದಗಳು. ಗುಡ್ ನೈಟ್. ಥ್ಯಾಂಕ್ ಯು. ಫಂಕ್ಷನ್ ಎಲ್ಲ ಆಯಿತು, ಸೂಪರ್ಗೆ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿ. ಎಲ್ಲರಿಗೂ ಸುಸ್ತು. ನೆಕ್ಸ್ಟ್ ವೆಡ್ಡಿಂಗ್ ವಿಡಿಯೋ ಆದಷ್ಟು ಬೇಗ ಆಗ್ತೀನಿ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನಷ್ಟು ವಿಡಿಯೋಗಳ ಜೊತೆಗೆ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.